ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇದು ವಾರ್ತೆದಿವರ ಜನಕಲ್ಯಾಣ ಲೋಕ ಕಲ್ಯಾಣಗಾದ ಪೂಜೆ ಮಲ್ಪಾದೆ ರಾಜ್ಯದ ಎಡ್ಡೆಪುದ ದಿಟ್ಟಿಡ ಪ್ರಾರ್ಥನೆ ಮಲ್ತದೆ ಅವು ಬುಡ್ದು ಬೇತದಾಲ ಇಸೇಸ ಇಜ್ಜಿಂದು ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಪಂತೆರ್ ಕಾರ್ಲ ಬೊಳ್ಮಣ್ಣದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಚಂಡಿಕಾ ಹೋಮದ ವಿಧಿ ವಿಧಾನುಲೆಡ್ ಪಾಲ್ದೆ ತೊನ್ನ ಆರು ಮಾಧ್ಯಮದ ಕ್ಲೆಡ ಪಾತಿರ್ದೇರು. ದಕ್ಷಿಣ ಕನ್ನಡ ಬಕೋಡಿಪು ಜಿಲ್ಲೆಡ 2 ದಿನ ತಿರುಗಾಟ ಮಲ್ತೊಂದು ಪುನಃ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಅಂಗಾರೆ ಕಾರ್ಲ ತಾಲೂಕು ಬೊಳ್ಮಣ್ಣದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಚಂಡಿಕಾ ಹೋಮದ ವಿಧಿ ವಿಧಾನಲೆನ ಪೊರ್ತಡು ಕುಲ್ಲುದಿತ್ತೆರ ಅರೆನ ಬಡಿದಿ ಕನ್ನಿಕ ಪರಮೇಶ್ವರರ್ನ ಒಟ್ಟುಗಿತ್ತೆರ ಪೂರ್ಣಾಹುತಿಡು ಪಾಲ್ದೆತ್ತೊಂದು ಪ್ರಸಾದ ದೆತ್ತೊಂಡೆರ ಐಡ್ದು ಬೊಕ್ಕ ಡಾಕ್ಟರ್ ಜಿ ಪರಮೇಶ್ವರ್ ಸುದ್ದಿ ಮಾಧ್ಯಮದ ಕ್ರೀಡ ಪಾತಿಡ್ದು ಜನ ಕಲ್ಯಾಣ ಲೋಕ ಕಲ್ಯಾಣಗಾದ ಪೂಜೆ ಮಲ್ಪಾದೆ ರಾಜ್ಯದ ಎಡ್ಡೆಪು ಕಾತೊನ್ಯರ ಪ್ರಾರ್ಥನೆ ಸಂದಾದೆ ಅವು ಅತ್ತಂದೆ ಇಂದೆಟ್ ದಾಲ ಇಸೇಸ ಇಜ್ಜಿಂದು ಪಂಡೆರ ಗೃಹ ಖಾತೆ ಮೂಜನೆ ಸರ್ತಿಗೆ ಹೆಂಗೆ ಕೊಡ್ತೀರ ಜವಾಬ್ದಾರಿಡು ಕೆಲಸ ಮಲ್ತೊಂದುಲ್ಲೆ ಎಂದಿಟ್ಟು ತನಗೆ ಬೇಜಾರು ದಾಲ ಇಜ್ಜಿ ಮುಖ್ಯಮಂತ್ರಿ ಬೊಕ್ಕ ಒತ್ತು ಮುಖ್ಯಮಂತ್ರಿ ಡೆಲ್ಲಿಗೆ ಪೋಯಿನ ವಿಚಾರಡಾರ್ ಪಾತಿಡ್ದು ಅಫಿಷಿಯಲ್ ಇಸ್ಸೇಡು ಪೋತಿರಂದು ಪಂಡೆರ ಆ್ಯಂಟಿ ಕಮ್ಯುನಲ್ ಪೋರ್ಟ್ ಶಾಶ್ವತವಾದ ಉಪ್ಪುಜಿ ಉಪ್ಪ್ಯರ ಬಲಿಂದ ಎಂಕ್ಲಿನ ಉದ್ದೇಶ ಕರಾವಳಿಡ ಶಾಂತಿ ನೆಲೆ ಊರಿ ಬೊಕ್ಕ ಈ ವಿಭಾಗ ಒಪ್ಪಂದಂದು ಗೃಹ ಮಂತ್ರಿಯರು ತಿರಿಪಾಯರು. ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನ ಮಾಡಬೇಕು ಅಂಥೇಳಿ ಬಂದಿದ್ದೇವೆ. ಇಲ್ಲಿ ಪೂಜೆ ಒಂದು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಕೂಡ ಮಾಡಿದ್ದೇವೆ. ಜನಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಸ್ವಾಭಾವಿಕವಾಗಿ ಆ ಪ್ರಾರ್ಥನೆ ನಮಗೂ ಆಗುತ್ತೆ. ಹಾಗಾಗಿ ಇದರಲ್ಲಿ ವಿಶೇಷತೆ ಏನಿಲ್ಲ. ಯಾವ ವಿಶೇಷವಾಗಿ ಏನೋ ಅವರಿಗೆ ಕೇಳೋದಕ್ಕೆ ಬಂದಿದ್ದಾರೆ ಎನ್ನುವಂಥ ಕಲ್ಪನೆ ಬೇಕಾಗಿಲ್ಲ. ನಾನು ಈ ತಾಯಿಯ ದರ್ಶನ ಸುಮಾರು 2012-13ರಲ್ಲಿ ಬಂದಿದೆ. ನಾನು ಆ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷನಾಗಿದ್ದೆ. ನಮ್ಮ ಸರ್ಕಾರ 13ರಲ್ಲಿ ಬರಬೇಕು ಅಂಥೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ. ಸರ್ಕಾರ ಬಂತು. ಹಾಗಾಗಿ ಎಲ್ಲೋ ಒಂದು ಕಡೆ ಆ ತಾಯಿಯ ದರ್ಶನ ಮಾಡಿ ಇವತ್ತು ಇಡೀ ನಮ್ಮ ರಾಜ್ಯ ಅನೇಕ ಘಟನೆಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಹಾಗಾಗಿ ಜನಸಮುದಾಯಕ್ಕೆ ಒಂದು ಶಾಂತಿ ನೆಮ್ಮದಿ ಸಿಗಲಿ ಹಾಗೆ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಧರ್ಮಸ್ಥಳದ ಅವೇತೋ ಕಾರ್ಯಕ್ರಮಲೇನ ನೇರ ಪ್ರಸಾರ ಮಾಡ್ತದೆ ನಮ್ಮ ಕುಡ್ಲ ಚಾನಲ್ ಗೆಲ್ಮೆ ಪಡಿತನಂದು ರಾಜ್ಯಸಭಾ ಸದಸ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಂತೆರ ನಮ್ಮ ಕುಡ್ಲ ಬೊಳ್ಳಿ ಪರ್ಬದ ಲೆಪ್ಪೋಲೆ ಬಿಡುಗಡೆ ಮಾಡ್ತದ ಆರು ಪಾತಿರಿಯರ ಕುಡ್ಲದ ನಮ್ಮ ಕುಡ್ಲ ಚಾನಲ್ದ ಬೊಳ್ಳಿ ಪರ್ಬ ಆಗಸ್ಟ್ 14 ಬಾರಿ ಕೌಜಿಡ ಕುಡ್ಲದ ಕುದುಮಲ್ ರಂಗರಾವ್ ಪುರಭವನುಡು ನಡ್ಪರೆ ಆಲೆಕ್ಕುಡು ಬೊಳ್ಳಿ ಪರ್ಬದ ಲೆಪ್ಪೋಲಿನ ಅಂಗಾರ ಶ್ರೀ ಕ್ಷೇತ್ರ ಧರ್ಮಸ್ಥಳಟು ರಾಜ್ಯಸಭಾ ಸದಸ್ಯರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು ಬಿಡುಗಡೆ ಮಲ್ತೆರ. ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆ ಹೆಗ್ಗಡೆರ್ನ ಮುಟ್ಟದ ಕಾರ್ಯಂತರ ವೀರು ಶೆಟ್ಟಿ, ಕ್ಷೇತ್ರದ IT ಡಿವಿಷನ್ ಮ್ಯಾನೇಜರ್ ಮಲ್ಲಿನಾಥ ಜೈನ್, ಸಂತೋಷ್ ದೇವಾಡಿಗ, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರ ಲೀಲಾಕ್ಷ ಬಿ ಕರ್ಕೆರ, CO ಕದ್ರಾ ನವನೀತ ಶೆಟ್ಟಿ, ಹಿರಿಯ ಕ್ಯಾಮರಾಮ್ಯಾನ್ ಶ್ರೀಕಾಂತ್ ರಾವ್ ಈ ಪೊರ್ತುಡಿತ್ತೆರ. ವೀರೇಂದ್ರ ಹೆಗ್ಗಡೆರು ಎಡ್ಡೆಪು ಬೈಕದ ಎಡ್ಡೆಡ್ಡೆ ಕಾರ್ಯಕ್ರಮಲೇನ ನಮ್ಮ ಕುಡ್ಲ ಪ್ರಸಾರ ಮಲ್ತುಂಡು ಧರ್ಮಸ್ಥಳದ ಪಾಕ ಕಾರ್ಯಕ್ರಮಲೇನ ನೇರ ಪ್ರಸಾರ ಮಲ್ತದ ಗೆಲ್ಮೆ ಪಡೆತಂಡು 5ನೇ ವರ್ಷ ನೂದು ಆಚರಣೆ ಮಲ್ಪನಂಚ ಕ್ಷೇತ್ರದ ಶ್ರೀ ಮಂಜುನಾಥನ ಅನುಗ್ರಹವು ಪಡೆದು ಎಡ್ಡೆಪು ಬೈಕಿಯರ. ನಮ್ಮ ಕುಡ್ಲ ಚಾನಲ್ಗಳು ಕರೆನ 25 ವರ್ಷದ ಸತತವಾದ ಕಾರ್ಯಕ್ರಮದಲ್ಲಿ ಕೂಡ ಮಾಲ್ತಂದಲ್ಲಿ ಧರ್ಮಸ್ಥಳದ ಪೂರ್ವ ರೆಕಾರ್ಡಿಂಗ್ಲಿ ಅಕ್ಲೆ ಮಾಲ್ದಿನ ನಮ್ಮ ಬಾಹುಬಲಿ ಪ್ರತಿಷ್ಠಿತ ಸಂದರ್ಭಡು ಬೊಕ್ಕ ಮಕ್ಕಳ ಮೇಳ ಬೆಳೆದ ವಿಜಯಡು ಬೊಕ್ಕ ಮೂಲತ ಪೂರ ಕಾರ್ಯಕ್ರಮ ಅಕ್ಲೆ ಮಾಲ್ಪ ಅಂಚದು ಇಂಕ್ಲಿಗೆ ಭಾರಿ ಸಂತೋಷ ಪಂಡ ಅಕ್ಲೆ 25 ವರ್ಷ ಆಂಡು ಐನ ಸ್ಮರಣೆ ಮಾಲ್ಪಡೋದು ಮಾಲ್ದಾರೆ ಅಕ್ಲು ಐನ 25 ವರ್ಷದ ಕಾಲದಿನ ಕೆಲಸದ ಆಚರಣೆ ಮಾಲ್ಪಡೋದು ಅಂಚದು ಸಂಭ್ರಮದ ಆಚರಣೆ ನಮ್ಮ ಕುಡ್ಲ ನಡೆದುಕೊಂಡು ಈ 12ನೇ ತಾರೀಕು ಆಗಸ್ಟ್ ಕಾರ್ಯಕ್ರಮ ನಡೆತುಂಡು ಅಂಚದು ಭಾರಿ ಸಂತೋಷ ಇಂಕ್ ಏನು ಕೂಡ ಅಭಿನಂದನೆ ಕೊಡೋದಿಲ್ಲ. 25ನೇ ವರ್ಷದ ಕಾರ್ಯಕ್ರಮ ಇವಾಗ ನಾನು 5 ವರ್ಷ 100 ವರ್ಷ ಪೂರ ಆವಡು ಅಪ್ಪ ಕಾಲ ಬದಲಾಪಣು ತಂತ್ರಜ್ಞಾನ ಬದಲಾವರ ಸಾಧ್ಯತೆ ಉಂಟು. ಏತಂಡಲ
ಮೂಲ ದಾಖಲದು ಮಲ್ಲಕ ತುಳು ಕುಟ್ಟು ತುಳು ನಮ್ಮ ಕುಡ್ಲ ದಾಖಲದು ಮೂಲ ದಾಖಲೆ ಹಾಕ್ಲು ಮೂಲರದೇ ಮಲ್ತದಲ್ಲಿ ಪೂರ ಕಾರ್ಯಕ್ರಮ ಯಶಸ್ವಿ ಆಡು ಮಾತನ್ನು ಸಹಕಾರ ಪಡು ಮಾತೆಲ್ಲ ಸಂತೋಷ ಪಡೋದು ಬಂದು ಮಂಜುನಾಥ ಸ್ವಾಮಿ ಪ್ರಾರ್ಥನೆ ಅಂತಂದಲ್ಲಿ ಹೇಮಾವತಿ ವಿ ಹೆಗ್ಗಡೆ ಪಾತಿರ್ದು ಲಕ್ಷದೀಪ ನಡಾವಳಿ ಮಹಾಮಸ್ತಕಾಭಿಷೇಕ ಜೋಕ್ಲನ ಮೇಳ ವಿಶ್ವ ತುಳು ಸಮ್ಮೇಳನ ಇಂಚವು ವೇ ಕಾರ್ಯಕ್ರಮಲೇನ ಜನಕ್ಲಿಗೆ ಮುಟ್ಟಾವನ ಕೆಲಸ ಮಂತಿನ ನಮ್ಮ ಕುಡ್ಲ ಚಾನೆಲ್ ಇಂಚನೆ ಎಡೆಡ್ ಕಾರ್ಯಕ್ರಮ ಕುರೊಂದು ಬರಡಂದು ಎಟೆಪು ಬೈಕಿಯರು. ಕರಾವಳಿ ಕರ್ನಾಟಕದ ಹೆಮ್ಮೆಯ ಚಾನಲ್ ಆದ ನಮ್ಮ ಕುಡ್ಲ ನಿಜವಾಗಿ ತುಳು ಸಂಸ್ಕೃತಿಯನ್ನು ಬಿಂಬಿಸುವುದರ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲಿ ನಡೆಯುವಂಥ ವೈವಿಧ್ಯಮಯ ಕಾರ್ಯಕ್ರಮಗಳ ರೆಕಾರ್ಡ್ ಮಾಡೋದು ಮತ್ತು ಪ್ರಸಾರ ಮಾಡೋದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ. ಬಹುಶಃ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥದ್ದೊಂದು ವಾಹಿನಿ ಆರಂಭವಾಗಿದ್ದೇ ನಮ್ಮ ಕುಡ್ಲದ ಮೂಲಕ ಅಂತ ನಾನು ಭಾವಿಸ್ತೇನೆ. ಕ್ಷೇತ್ರದಲ್ಲಂತೂ ನಿತ್ಯ ಯಾವಾಗಲೂ ವೈಭವೋಪೇತ ಕಾರ್ಯಕ್ರಮಗಳು ಉತ್ಸವಗಳು ನಡೀತಾನೆ ಇರ್ತದೆ. ಅಂಥ ಸಂದರ್ಭದಲ್ಲಿ ನಮ್ಮ ಕುಡ್ಲದವರು ಯಾವುದನ್ನು ತಪ್ಪಿಸಿಕೊಳ್ಳದೆ ನಮ್ಮ ಎಲ್ಲ ನಡಾವಳಿ ಇರ್ಬೋದು ಅಥವಾ ಮಹಾಮಸ್ತಕಾಭಿಷೇಕ ಇರ್ಬೋದು ಅಥವಾ ತುಳು ಸಮ್ಮೇಳನ ಇರ್ಬೋದು, ಇಂಥದ್ದನ್ನು ಜನರಿಗೆ ತಲುಪಿಸುವುದರ ಜೊತೆಗೆ ಇದನ್ನು ಕಾಯ್ದಿರಿಸುವ ಒಂದು ಕೆಲಸ ನಮ್ಮ ಕುಡ್ಲದಿಂದ ಆಗಿದೆ. ಇವರಿಗೆ 25 ವರ್ಷ ಆಯಿತು ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ನಿನ್ನೆ ಮೊನ್ನೆ ಆರಂಭದ ಆದ ಹಾಗೆ ಆಗಿದೆ. ಹಾಗಾಗಿ ಇವರು ಇನ್ನೂ ಮುಂದೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ಬಿತ್ತರಿಸುವಂತಾಗಲಿ. ಅದು ನೇರ ಪ್ರಸಾರ ನಿಜವಾಗಿ ಎಲ್ಲರಿಗೆ ಮನೆಯಲ್ಲೇ ಕೂತು ನೋಡುವಂಥ ಒಂದು ಅವಕಾಶವನ್ನು ಇವರು ಲಭ್ಯ ಮಾಡಿದ್ದಾರೆ. ಹಾಗಾಗಿ ಈ ನಮ್ಮ ಬಳ್ಳಿ ಪರ್ಬದ ಈ ಸಂದರ್ಭದಲ್ಲಿ ನಮ್ಮ ಕುಡ್ಲ ಬಳಗಕ್ಕೆ, ಅವರ ಹಿತೈಷಿಗಳಿಗೆ, ಪ್ರಾಯೋಜಕರಿಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಹೇಳ್ತೀನಿ. ಬೇಟಿ ಬಚಾವೋ ಬೇಟಿ ಪಡಾವೋ ಒಂದು ಪನ್ಪೆರು ಆಂಡ ಪೊಣ್ಣುಲೆಗೆ ಅನ್ಯಾಯನಗ ನ್ಯಾಯದ ಪರವಾದ ಇಚ್ಚಂದೆ ಪ್ರಭಾವಿಲಿನ ಪರವಾದ ಒಂತ್ವೇರಂದು SDPI ರಾಜ್ಯ ಒತ್ತುಗುರ್ಕಾಡ್ದಿ ಶಾಹಿದಾ ತಸ್ಲಿಂ ದುರ್ದೇರು ಪುತ್ತೂರುಡು ಆರು ಮಾಧ್ಯಮದಕ್ಲೆಡ ಪಾತಿರಿಯರು. ಪುತ್ತೂರುಡು ರಾಜಕೀಯ ನಾಯಕನ ಮಗಡ್ದು ಮೋಸಪೋಯಿನ ಸಂತ್ರಸ್ತ ಜವಂದಿನ ಎಲ್ಲೆಡೆ SDPI ಕೂಟಬಕ ಒಮೆನ್ ಇಂಡಿಯಾ ಮೂವ್ಮೆಂಟ್ ಒಟ್ಟಾದ ಪೋದು ಇಲ್ಲಲ್ದಕ್ಲಿಗೆ ಸಮಾಧಾನ ಧೈರ್ಯ ಪಂಡದ ಪಾತ್ರ ಕತೆ ನಡಪಾಯಿರು. ಸಂತ್ರಸ್ತ ಜವಂದಿ ಬೊಕ್ಕ ಬಾಲೆಂತೂದು ನಿಕ್ಲಿಗೆ ನ್ಯಾಯ ತಿಕ್ಕು ನಡೆಮುಟ್ಟ ನಿಕ್ಲೆನ ಒಟ್ಟುಗು SDPI ಉಪ್ಪುನೊಂದು ಜವಂದಿನ ಅಪ್ಪೆಗೆ ಧೈರ್ಯ ಪಂಡ್ಯರು. ಐಡ್ದು ಬೊಕ್ಕ SDPI ರಾಜ್ಯ ಒತ್ತುಗುರ್ಕಾರ್ದಿ ಶಾಹಿದಾ ತಸ್ಲಿಂ ಮಾಧ್ಯಮದಕ್ಲೆಡ ಪಾತಿರ್ದು ಬೇಟಿ ಬಚಾವೋ ಬೇಟಿ ಪಡಾವೋ ಇಂಚ ಮಾತ ಪನ್ಪೆರಾಂಡ ಪುಂಜೋಲಿಗೆ ಅನ್ಯಾಯನಗ ನ್ಯಾಯದ ಪರವಾದು ಅಂತಂದೆ ಪ್ರಭಾವಿಲನ ಪರವಾದು ಅಂತದು ಬಿರಿಸಾಯ ಕೊರ್ಪುನವು ಇತ್ಯದ ಕೆಲವು ವರ್ಷಲೆಡ್ದ ನಡತೊಂದು ಬೈತಂಡ ಸಂತ್ರಸ್ತ ಜವಂದಿನ ಅಪ್ಪೆ ಬೇತೆ ಬೇತೆ ಹಿಂದುತ್ವ ನಾಯಕರೆಂತುದು ಪಾತಿರಂಡಲ ಬಿರಿಸಾಯ ತಿಕ್ಕದಜೆ ಅಕ್ಕೇರಿಗೆ ಸಂತ್ರಸ್ತ ಜವಂದಿನ ಪರವಾದ SDPI ಪ್ರತಿಭಟನೆ ತೋಜಾಯ್ನದ ಪರಿಣಾಮ ಇತ್ತ ಮಾತಿರ್ಲ ಲಕ್ಕದಿರ SDPI ಇಂಚಿನ ಇಚಾರಡು ರಾಜಕೀಯ ಮಲ್ಪುಜಿ ಏರಿಗೆ ಅನ್ಯಾಯ ಆಪಂಡ ಅಂಚನಕ್ಲ ಪರವಾದ ಉಂತೊಂದು ಪಂಡ್ಯರ. ಬ್ರಾಹ್ಮಣ್ಯ ರಕ್ಷಣೆ ಮಲ್ಪರೆ ಸಂಘ ಪರಿವಾರ ಬಕ BJP ಕೆಲಸ ಮಲ್ತೊಂದುಂಡು ಹಿಂದುತ್ವ ಬೇತೆ ಹಿಂದೂ ಧರ್ಮ ಬೇತೆ ಹಿಂದೂ ಧರ್ಮ ಪಂಡ ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕ್ಕಂದು ಪನ್ಪುನ ಧರ್ಮ ಐನು ಈ ಹಿಂದುತ್ವ ವಾದಿಲು ಜಾತಿತು ಒಂದು ಬ್ರಾಹ್ಮಣ್ಯನು ರಕ್ಷಣೆ ಮಲ್ಪರೆಗಾದ ಈ ರೀತಿ ಮಲ್ತೊಂದುಲಿರಂದು ಶಾಹಿದಾ ತಸ್ಲಿಂ ದೂರಿಯರ. ನಿಜವಾದ ಈ ಕೇಸದ ಆರೋಪಿಗೆ ಶಿಕ್ಷೆ ಆವುಡು ಸಂತ್ರಸ್ತೆಗೆ ನ್ಯಾಯ ಒದಗಾದು ಕೊರುಡು ಇಂದಿನ ರಾಜಕೀಯವಾದ ತೂಪುನ ಬುಡ್ಚಿ ಒರ್ತಿ ಪೊಂಜೋಗ ಆಯ್ನ ಅನ್ಯಾಯ ಅಂದು ತೆರಿಯೊಂದು ಮಾತಿರ್ಲ ಬೆರಿಸಾಯ ಅದು ಅಂತದು ನ್ಯಾಯ ಒದಗಾದು ಕೊರುಡೊಂದು ಶಾಹಿದಾ ತಸ್ಲಿಂ ಒತ್ತಾಯ ಮಲ್ತೆರ. ತಾಯಿಯ ಜೊತೆ ಮಾತಾಡಿದಾಗ ಅವರ ಮನದಾಳದ ಮಾತನ್ನು ಹೇಳಿರುವುದೇನೆಂದರೆ DNA ಟೆಸ್ಟ್ ಬಗ್ಗೆ ಅವರಿಗೆ ಇನ್ನೂ ಕೂಡ ಆತಂಕ ಇದೆ. ಅದು ಸರ್ಕಾರಿ ಇದರಲ್ಲಿ ಇಲಾಖೆಯಲ್ಲಿ ನಡೆಯುವ ಏನು DNA ತನಿಖೆಯಲ್ಲಿ ಅಲ್ಲೂ ಕೂಡ ಏನು ಹಗರಣಗಳಾಗುವ ಚಾನ್ಸಸ್ಗಳಿದೆ ಪ್ರಭಾವಿಗಳಾಗಿರೋದ್ರಿಂದ. ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಇನ್ನಷ್ಟು ಖಾತ್ರಿ ಮತ್ತು ಇನ್ನಷ್ಟು ತೀವ್ರವಾದ ಅದು ಏನು ಒಂದು ನ್ಯಾಯದ ರೂಪದಲ್ಲಿ ಅವರಿಗೆ ಆ ತನಿಖೆಯನ್ನು ಕೂಡ ನಡೆಸಿಕೊಡಬೇಕು ಎಂದು ನಾವು ಆಗ್ರಹಿಸ್ತೇವೆ. ಸರ್ಕಾರದ ಯೋಜನೆಯನ್ನು ಜನಕ್ಲೆಗು ಮುಟ್ಟಾಯರೆ ಬ್ಯಾಂಕ್ ಅಧಿಕಾರುలు ಬಕ ಕೆಲಸದಕ್ಲು ಸಾಕಾರ ಕೊರಡೊಂದು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ ಪಂತ್ಯರ ಕುಡ್ಲಡ್ ಜಿಲ್ಲಾ ಪಂಚಾಯತ್ ನಡತಿನ ದಕ್ಷಿಣ ಕನ್ನಡ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಬಕ ಉಸ್ತುವಾರಿ ಸಮಿತಿ ದಿಶಾ ಸಭೆಟ್ ಆರು ಗುರ್ಕಾರ್ಮೆ ವಹಿಸದ ಪಾತಿರಿಯರು.
ಕುಡ್ಲದ ಉರ್ವಸ್ಟೋಡುಪುನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತದ ನೇತ್ರಾವತಿ ಸಭಾಂಗಣಡು ದಕ್ಷಿಣ ಕನ್ನಡ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಬೊಕ ಉಸ್ತುವಾರಿ ಸಮಿತಿ ದಿಶಾ ಸಭೆ ಅಂಗಾರ ನಡೆತಂಡ ಲೋಕಸಭಾ ಸದಸ್ಯರ ದುಂಬುದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಕುರ್ ಕಾರ್ಮೆ ವಹಿಸ್ತು ಪಾತ್ರಿಡ್ದು ಬ್ಯಾಂಕ್ಲನ ಅಧಿಕಾರುಲು ಬೊಕ ಕೆಲಸದಕ್ಲು ಗಿರಾಕಿಲೆಗ್ ಸೇವೆ ಒದಗಾವನೇತ ಒಟ್ಟುಗು ತಂಕ್ಲನ ಕೈತಲ್ ಬರ್ಪುನ ಬೇತೆ ಬೇತೆ ಸರ್ಕಾರಿ ಯೋಜನೆಲೆನ ಪಲದೆ ತೊನ್ನಕ್ಲೆಗ್ಲ ಸೇವಾ ಸವಲತ್ತುಲೆನು ಒದಗಾದ ಸರ್ಕಾರದ ಯೋಜನೆಲೆನು ಬೊಕ ಸಬ್ಸಿಡಿ ಬೊಕ್ಕ ಬೇತೆ ಸೇವಾ ಸೌಕರ್ಯಲೆನು ಜನಕ್ಲಿಗೆ ಮುಟ್ಟಾಯರೆ ಸಾಕಾರ ಕೊರಡೊಂದು ಸೂಚನೆ ಕುರಿಯರ ಕೆಲವು ಬ್ಯಾಂಕ್ಲಿನ ಅಧಿಕಾರುಲು ಕೇಂದ್ರ ಪುರಸ್ಕೃತ ಯೋಜನೆದ ಅನುಷ್ಠಾನಗೂ ಸಾಕಾರ ಕೊರೊಂದಿಜ್ಜಿಂದ ಸದಸ್ಯರ ಸಭೆಟ್ ತಿರಿಪಾಯರ ಕುಡ್ಲಗ್ 100 ಎಲೆಕ್ಟ್ರಿಕ್ ಬಸ್ಸಲಿಗೆ ಪ್ರಸ್ತಾವನೆ ಸಂದಾದಿತ್ತದ ಅವು ಬೇಕ ಬರ್ಪನ ಅಂದಾಜು ಉಂಡು ಈ ಬಸ್ಸಲೆನುಂತಾಯರೆ ಸುಮಾರು 10 ಎಕರೆ ಜಾಗದ ಅಗತ್ಯ ಉಂಡು ಐನು ಕುಡ್ಲದ ಸುತ್ತಡು ಒದಗಾವಣೊಂದು ಬ್ರಿಜೇಶ್ ಚೌಟ ಅಧಿಕಾರಿಲೆಗೆ ತಿರಿಪಾಯರ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂಜಿ ಮೊಬೈಲ್ ಹೆಲ್ತ್ ಕ್ಲಿನಿಕ್ ಮಂಜೂರಾತಂಡ ತಿರ್ಗಾಟ ಉದ್ಯಮ ಸಂಬಂಧಪಟ್ಟದ ಸ್ಕಿಲ್ಲಿಂಗ್ ಸೆಂಟರ್ ಸುರು ಮಲ್ಪರೆ ಅವಕಾಶ ಉಂಡು ಐನು ಮಲ್ಪಡುಂದು ಸಂಸದರು ಪಂಡೆರ ಸಬೆಟ್ಟು ಜಿಲ್ಲೆದ ಶಾಸಕರ ಬಕ ದಿಶಾ ಸಮಿತಿ ಸದಸ್ಯರು ಪಾಲ್ಗೊಂಡರ ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್ ಬಕ ಬೇತೆ ಬೇತೆ ಅಧಿಕಾರುಲು ಈ ಪುರ್ತುಡಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಸ್ಪೆಷಲ್ ಅಂದರೆ ಅದು ಏನು ಅವರು ಟ್ರೈನಪ್ ಹೇಗೆ ಮಾಡೋದು ಅವರೇನೋ ಅಲ್ಲಿ ಕೂತ್ಕೊಂಡು ಬಾಳೆಗಾರ ಥರ ಮಾಡಿದ್ರೆ ಇದೇ ಆಗುತ್ತೆ ಕೆಲಸ ಮಾಡೋದು ಆ್ಯಟಿಟ್ಯೂಡ್ನ ಎಲ್ರಿಗೂ ಹೇಳೋರಲ್ಲ ಕೆಲವರು ಇದ್ದಾರೆ ಅಂದರೆ ಅವ್ರ ಕಸ್ಟಮರ್ ಬರೋದು ಸಾಲ ತಗೊಳ್ಳಿಕ್ಕೆ ಬರೋದು ಅಂದರೆ ಇವನೇನು ಧರ್ಮ ಕೊಡೋದು ಆ ರೀತಿ ಮಾಡ್ತಾರೆ. ಇದೆಲ್ಲ ಸರ್ಕಾರದ ಯೋಜನೆಗಳು ಸರ್ಕಾರದ ಸಬ್ಸಿಡಿಗಳು ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಯುವರ್ ಡ್ಯೂಟಿ. ಅದನ್ನು ಸ್ವಲ್ಪ ನೀವು ನಿಮ್ಮ ಸ್ಟಾಫ್ಗೆ ಹೇಳಬೇಕು. ಅದನ್ನು ನಾನು ಕಳಿಸರನ್ನು ಬ್ಯಾಂಕ್ ಮೀಟಿಂಗಲ್ಲೂ ಹೇಳಿದ್ದೆ. ಡೋಂಟ್ ಥಿಂಕ್ ದಟ್ ಯು ಆರ್ ಡೂಯಿಂಗ್ ಅ ಫೇವರ್ ಟು ಸಂಬಡಿ. ಈ ಸರ್ಕಾರದ್ದೇ ಆದ ಸಬ್ಸಿಡಿ ಹೋಗ್ತಾ ಇದೆ. ಇಟ್ ಈಸ್ ಪಾರ್ಟ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ. ನೀವೇನೋ ಅವರಿಗೆ ಉಪಕಾರ ಮಾಡೋದಲ್ಲ. ಸೊ ಅದು ನಿಮ್ಮ ಎಲ್ಲ ಹೆಡ್ಸಿಗೆ ಒಮ್ಮೆ ಹೇಳಿ. ದಿಸ್ ಶುಡ್ ಬಿ ಲಾಸ್ಟ್. ಪ್ರತಿ ಸಲ ಇದೆ ಹೇಳೋದು ಇಟ್ ಇಸ್ ನಾಟ್ ರೈಟ್. ಕೇವಲ ವೇಸ್ಟ್ ಈ ಆಂಟೋನಿ ಮ್ಯಾಮ್ ಅವರ ವಾಹನ ವೇಸ್ಟ್ ವಾಹನಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಆ ಪರಿಸರದವರು ಬಹಳ ದೊಡ್ಡ ರೀತಿಯಲ್ಲಿ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಏನಂತಂದರೆ ತೊಂದರೆ ಆಗ್ತದೆ ನಮಗೆ. ಅಲ್ಲಿಯ ಕಸದ ವಾಹನವನ್ನು ನಿಲ್ಲಿಸಬೇಡಿ, ನೀವು ಮಹಾನಗರ ಪಾಲಿಕೆಯವರು ಅಥವಾ ಸರ್ಕಾರ ಭ್ರಷ್ಟಾಚಾರ ಮಾಡ್ತೀರಿ ಅಂತೇಳಿ ತಗೊಂಡು ಕಸದ ವಾಹನ ನಿಲ್ಲಿಸೋ ಅಂತ ಹೇಳೋ ರೀತಿ ತುಂಬ ಪ್ರಶ್ನೆಗಳು ಮಾಧ್ಯಮದಲ್ಲೇ ಬಂದಿದೆ. ನಾನು ನಿಮ್ಮ ಹತ್ರ ಹೇಳೋದು ಅದು ಸ್ವಲ್ಪ ಸ್ಥಳ ಬಹಳ ಕಡಿಮೆ ಕೆಳಗಡೆ ಗಾತ್ರದಲ್ಲಿ ತುಂಬ ಡೌನಲ್ಲಿದೆ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ರಸ್ತೆಯನ್ನು ಮಾಡಿಕೊಟ್ರೆ ಭಾಳ ಒಳ್ಳೆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಬೋದು. ಯಾಕೆ ಬೇಡ ಅಂತ ಗೊತ್ತಿದೆ. ಅಲ್ಲಿ ಒಂದು ಪ್ರಾಬ್ಲಮ್ ಏನಾಗ್ತದೆ, ಇದನ್ನ ನಾವು ಕಾರ್ಪೊರೇಷನ್ ಇಂದ ಏನು ತಗೊಂಡಿದ್ದೀವಿ ಅವರಿಗೆ ಪರ್ಚೇಸ್ ಮಾಡಿದ್ವಿ. ಬೇಸಿಕಲಿ ನಾವು ಹಣ ಕೊಟ್ಟಿದ್ದೀವಿ. ಇವಾಗ ಕಾರ್ಪೊರೇಷನ್ ಇಂದ ನಾವು ಅವರಿಗೆ ನಿಗದಿ ಮಾಡಬೇಕಂದ್ರೆ ಅವ್ರು ಅದನ್ನ ನಮ್ಮಿಂದ ಪರ್ಚೇಸ್ ಮಾಡಬೇಕು ಅಥವಾ ಸಮಾನಾಂತರವಾಗಿ ಒಂದು ಹಣ ಕೊಡಬೇಕು. ಅವರಲ್ಲಿ ಅದು ಪ್ರಾವಿಷನ್ ಇಲ್ಲ. ಸೊ ಅದಕ್ಕೆ ಆ ಒಂದು ಜಾಗ ನಾವು ಮುಂದುವರಿಯೋದಕ್ಕೆ ಬಹುಶಃ ಆಗೋದಿಲ್ಲ ಸರ್. ಆ ಥರ ಏನಾದ್ರು ಸ್ಪೆಷಲ್ ಇದು ಕನ್ಸಿಡರ್ ಮಾಡಿ ಅಂತ ಮಹಾನಗರ ಪಾಲಿಕೆ ಹಣ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ನಾಯಕ ಸ್ಥಾನ ಬಾಕಿದಕ್ಲಿಗೆ ಮಾದರಿಯಾದ ಬಿಡ್ಸರೇನು ಪಿದೈಕನಪನ ಅವಕಾಶ ಅಂದ ನಂತರು ಪದುವಾ ಬರವು ಸಂಸ್ಥೆಲನ ಸಂಚಾಲಕರು ಧರ್ಮಗುರು ವಾಲ್ಟರ್ ಡಿಸೋಜಾ ಪಂತೆರ ಪದುವಾ ಕಾಲೇಜಿದ ವಿದ್ಯಾರ್ಥಿ ಸಂಘ ಉದಿಪನ ಪ್ರತಿಭಾ ದಿನಾಚರಣೆಡು ಗುರುಕಾರ್ಮೆ ವಹಿಸಿದ 6 ಪಾತಿರಿಯರು. ಕುಡ್ಲದ ನಂತೂರು ರಾಷ್ಟ್ರೀಯ ರಾಜಮಾರ್ಗದ ಕೈತಲುಪುನ ಪದುವಾ ಪದವಿ ಪೂರ್ವ ಕಾಲೇಜಿದ ವಿದ್ಯಾರ್ಥಿ ಸಂಘ ಉದಿಪನ ಬಕ ಪ್ರತಿಭಾ ದಿನಾಚರಣೆ ಬೆಂದೂರು ಸೆಂಟ್ ಸೆಬೆಸ್ಟಿಯನ್ ಹಾಲ್ಡ್ ನಡೆತಂಡ ಪದುವಾ ಬರವು ಸಂಸ್ಥೆಲನ ಸಂಚಾಲಕರು ಧರ್ಮಗುರು ವಾಲ್ಟರ್ ಡಿಸೋಜಾ ಗುರುಕಾರ್ಮೆ ವಹಿಸ್ತಿದ್ದಾರ. ವಾಣಿಜ್ಯ ಉಪನ್ಯಾಸಕ್ಕೆ ಅನಿತಾ ರಾಡ್ರಿಗಸ್ ಮಾತ್ರೆಯನ್ನು ಎತ್ಕೊಂಡ್ಯಾರ. ಲೆಸ್ಲಿ ನೋಯಲ್ ರೇಗೋ ಮಲ್ಲಪಿನರಾದ ಪಾಲ್ದಿತ್ತೊಂಡರ. ಪ್ರೊಫೆಸರ್ ಸುಷ್ಮಿತಾ ಎಸ್ಕೋಟಿಯನ್ ಪಾತಿರ್ದು ಬರವು ಕಲ್ಪನಕ್ಲು ಹೆಚ್ಚಾದ ಓದನ ಅಭ್ಯಾಸ ದೀವನುಡೊಂದು ಪಂಡ್ಯರ. ಧರ್ಮಗುರು ವಾಲ್ಟರ್ ಡಿಸೋಜಾ ಗುರುಕಾರ್ಮೆದ ಪಾತ್ರ ಪಂಡದ ನಾಯಕತ್ವ ಬಜಿಸ್ಥಾನ ಅತ್ತಂಡ ಬಿಡ್ದಗಾದತ್ತು ಅವು ಬಾಕಿದಕ್ಲಿಗೆ ಮಾದರಿಯಾದ ಬಿಡ್ಸರೇನು ಪಿದೈಕನಪುನ ಅವಕಾಶ ಅಂದು ಪಂಡ್ಯರ. ಪ್ರಿನ್ಸಿಪಾಲರು ಧರ್ಮಗುರು ಅರುಣ್ ವಿಲ್ಸನ್ ಲೋಬೋ, ಪ್ರೊಫೆಸರ್ ವಿನೋದ್ ಡಿಸೋಜಾ, ಪ್ಯಾಟ್ರಿ ಬಿಟ್ಟು, ಕನ್ನಡ ಉಪನ್ಯಾಸಕರು ಪ್ರವೀಣ್ ರೈ ಕುಕ್ವಳ್ಳಿ ಲೀಸ್ಟ್ ಪಾಲ್ದಿತ್ತೊಂಡರ. ಉಪನ್ಯಾಸಕಿ ಕಾವೇರಿ ಸೊಲ್ಮೆ ಸಂದಾಯರ, ಉಪನ್ಯಾಸಕಿ ಲೊರೆಟ್ಟೋ ಅಂಥೋನಿ ಕಾರ್ಯಕ್ರಮ ಸುಧಾರ್ತೆರ. You do your best as a leader in different capacities, leaders. You see, in every college, for example, for that matter, our college also, we have leaders. They begin their leadership qualities from the school itself, in the colleges, and then they go out to the society. You see, the leaders we have in our vicinity, in the society, nation,
in the state. So this leadership, what you have begun here, a musician like A.R. Rahman. But how many of you are ready to pay the price? I am a voracious reader. Madam asked beautifully that how many of you read? I read. My favorite subject is self-help books or ಗೋಪಾಲಕೃಷ್ಣ ಅಸ್ರಣ್ಣ ನೆಂಪುದ ಕಾರ್ಯಕ್ರಮಕ್ಕೂ ಬೊಂಬಾಯಿದ ಭಕ್ತರಿಡೀ ಸಾಕಾರ ಕುರ್ಪುನವು ಮೆಚ್ಚಿಗೆದ ವಿಚಾರ ಅಂದು ಕಟೀಲ್ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ ಪಂದ್ಯರ ಬೊಂಬಾಯಿ ನಡಪರೆ ಉಪ್ಪನ ಗೋಪಾಲಕೃಷ್ಣ ಅಸ್ರಣ್ಣ ನೆಂಪುದ ಲೇಸ್ ಯಕ್ಷಗಾನ ಸಮಾರಾಧನೆಯಲ್ಲಿ ಪೋಲಿನ ಕಟೀಲಡು ಬಿಡುಗಡೆ ಮಲ್ತದ 6 ಪಾತಿರಿಯರು ಕರಿದುಪೋಯಿನ ಗೋಪಾಲಕೃಷ್ಣ ಅಸ್ರಣ್ಣ ನೆಂಪುದ ಸಮಿತಿ ಬೊಂಬಾಯಿ ಪಕ್ಕ UAE ನೆಲೆಟ್ ಆಗಸ್ಟ್ 2 ಬೊಂಬಾಯಿ ಕುರ್ಲ ಬಂಟೇರ್ನ ಭವನಡು ಅಸ್ರಣ್ಣ ಸಂಸ್ಮರಣೆ ಬೊಕ್ಕ ಯಕ್ಷಗಾನ ಸಮಾರಾಧನೆದ 30 ಉಚ್ಚಯ ನಡಪರೈತದ ಐತ ಲೆಪ್ಪೋಲೆ ಬಿಡುಗಡೆ ಕಟೀಲ ದೇವಸ್ಥಾನಡು ನಡೆತಂಡ ಕಟೀಲ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ಲಕ್ಷ್ಮೀನಾರಾಯಣ ಲೆಪ್ಪೋಲೆ ಬಿಡುಗಡೆ ಮಲ್ತೆರ ಅಸ್ರಣ್ಯರ ಪಾತಿರ್ದು ಕರಿನ 30 ವರ್ಷಲಿರ್ದು ಗೋಪಾಲಕೃಷ್ಣ ಅಸ್ರಣ್ಯರ್ನ ನೆಂಪುದ ಕಾರ್ಯಕ್ರಮನು ಅಸ್ರಣ್ಣ ಅಭಿಮಾನಿಲು ನಡಪವೊಂದು ಬೈದ್ಯರ ಈ ಕಾರ್ಯಕ್ರಮಟು ಬೊಂಬಾಯಿ ಡುಪ್ಪನ ಕಟೀಲ್ದ ಭಕ್ತಿಯರ ಇಡೀ ಸಾಕಾರ ಕುರ್ಪನವು ಮೆಚ್ಚಿಗೆದ ವಿಚಾರ ಜಾಗತಿಕ ಬಂಟೇರ್ನ ಸಂಘದ ಗುರ್ಕಾರ್ಯರ ಐಕಳ ಹರೀಶ್ ಶೆಟ್ಟಿ ಸುರೂಕು ಈ ನೆಂಪುದ ಕಾರ್ಯಕ್ರಮ ಉದಿಪನ ಮಲ್ದೆರ ವರ್ಷಗೂ ಗೌಚರಿ ನಡ್ತೊಂದುಂಡೊಂದು ಪಂಡ್ಯರ ಸಂಸ್ಮರಣ ಸಮಿತಿಯ ಗುರ್ಕಾರ್ಯರ ಪದ್ಮನಾಭ ಕಟೀಲ್ ಈ ಪೊರ್ತಡಿತ್ತರ ಆಗಸ್ಟ್ 2 ಮಧ್ಯಾಹ್ನ 12 ಗಂಟೆಗೆ ಕುರ್ಲ ಬಂಟೇರ್ನ ಭವನಡು ಕಟೀಲ್ ಆಜಮೇಳದ ಅಜತಿನ ಕಲಾವಿದರಿರ್ದು ಶ್ರೀದೇವಿ ಮಹಾತ್ಮೆ ಆಟ ನಡಪರೆ ಉಂಡು. ಕಲಾವಿದರನ್ನು ಕಲಾಪೋಷಕರನ್ನು ಕಲಾ ಆರಾಧಕರನ್ನು ಹಾಗೂ ಹಿನ್ನೆಲೆಯ ಕಲಾವಿದರನ್ನೆಲ್ಲ ಬಳಸಿ ಉತ್ತಮ ರೀತಿಯಲ್ಲಿ ಜನ ನಿತ್ಯ ರೀತಿಯಲ್ಲಿ ಮುಂಬೈನಲ್ಲಿ ಎಲ್ಲ ನಿತ್ಯ ರೀತಿಯಲ್ಲಿ ಬಳಸಿದ್ದರಿಂದ ಗೌರವಯುತವಾಗಿ ಉತ್ತಮ ಕಾರ್ಯಕ್ರಮ ಮುಂಬೈನಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಉತ್ತಮ ಕಾರ್ಯಕ್ರಮಗಳಲ್ಲಿ ಇದು ಒಂದು ಉತ್ತಮ ಕಾರ್ಯಕ್ರಮ ಒಂದು ಜನರ ಹೆಗ್ಗಳಿಕೆ ಮಾತ್ರವಾಗಿ ಮಾಡ್ತಾ ಇದ್ದಾರೆ. ಬರವು ಕಲ್ಪನಕ್ಲು ದೇಶದ ಮಲ್ಲ ಸಂಪತ್ತಾದಿತ್ತದ ಎಡ್ಡೆ ಬರವು ಕಲ್ತದ ಭವಿಷ್ಯ ಕಟನುಡೊಂದು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ ಪಂತ್ಯರ ಮೂಲ್ಕಿ ರಾಮಕೃಷ್ಣ ಪೂಂಜಾ ಚಾರಿಟೇಬಲ್ ಟ್ರಸ್ಟ್ದ ನೆಲೆಟ್ ಬರವು ಕಲ್ಪನಕ್ಲಿಗೆ ಶೈಕ್ಷಣಿಕ ಸಹಾಯಪಟ್ಟುನ ಕಾರ್ಯಕ್ರಮ ಉದಿಪನ ಮಲ್ತದ 6 ಪಾತಿರಿಯರು ಮುಲ್ಕಿ ರಾಮಕೃಷ್ಣ ಪೂಂಜಾ ಚಾರಿಟೇಬಲ್ ಟ್ರಸ್ಟ್ದ ನೆಲೆಟ್ ಟ್ರಸ್ಟಿ ಭಾಸ್ಕರ ಪುಂಜರನ ಮಗಲ್ಲು ಆರತಿ ಹೆಗ್ಡೆ ಬಕ ದೀಪಾ ಪುಂಜ ಸಾಕಾರಡು ಪಣವು ಕಾಸಡು ಪಿರವರಿದಿನ ಬರವು ಕಲ್ಪನಕ್ಲಿಗೆ ಶೈಕ್ಷಣಿಕ ಸಹಾಯ ಕೊರ್ಪನ ಕಾರ್ಯಕ್ರಮ ಮುಲ್ಕಿದ ಕಾರ್ನಾಡ ಪುಂಜಾ ವಿಲ್ಲಾಡ್ ನಡೆತಂಡ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರ್ದು ಬರವು ಕಲ್ಪನಕ್ಲು ದೇಶದ ಮಲ್ಲ ಸಂಪತ್ತು ಎಡ್ಡೆ ಬರವು ಕಲ್ತದ ಭವಿಷ್ಯ ಕಟ್ಟುನುಡು ಬರವು ಕ್ಷೇತ್ರದ ಸಾಧನೆಗೆ ಪ್ರೇರಣೆ ಕೊರ್ಪನ ಅರವಿಂದ ಪುಂಜ ಕುಟುಂಬದಕ್ಲ ಕಾರ್ಯ ಮೆಚ್ಚಿನ ಒಂದು ಪಂಡ್ಯರ ಟ್ರಸ್ಟ್ ಗುರ್ಕಾರ್ಯರ ಅರವಿಂದ ಪುಂಜ ಗುರ್ಕಾರ್ಮೆ ವಹಿಸ್ತಿತ್ತರ ಶಾಸಕಿ ರೋಮಾನಾಥ ಕೋಟ್ಯಾನ್ ಮುಲ್ಕಿ ನಗರ ಪಂಚಾಯತ್ ದುಂಬುದ ಗುರ್ಕಾರ್ಯರ ಸುನಿಲ್ ಆಳ್ವ ಪೂಂಜಾ ಚಾರಿಟೇಬಲ್ ಟ್ರಸ್ಟ್ದ ಅಶ್ವಿನಿ ಪುಂಜ ಆದಿತ್ಯ ಪುಂಜ ವೈಎನ್ ಸಾಲಿಯಾನ್ ಈ ಪೊರ್ತಡಿತದ ಸುಮಾರು 10 ಲಕ್ಷ ರೂಪಾಯಿ ಖರ್ಚಿಡು 275 ಜನಕ್ಕೂ ಶೈಕ್ಷಣಿಕ ಸಹಾಯ ಪಟ್ಟಿಯರ राजेश पी आचार्य चित्रापुर, दिशा आर शेट्टी चित्रापुर, दिया डॉटर ऑफ किशोर, सुरक्षा एस सालिया डॉटर ऑफ भुवन जे शेट्टी हलेंगड़ी, भूमिका जे कार्नाड, श्रीता कक्वा श्रीता, युगांत शेट्टी कोटेगिरी ಜೋಕಲ್ನ ಕಾರ್ಯಕ್ರಮಕ್ಕೆ ಹೋದಾಗ ಹೆಂಗಂತ ವೈಯಕ್ತಿಕವಾದ ತಿಕ್ಕುಡು ಎಷ್ಟು ಜನಕ್ಕೆ ತಿಕ್ಕುಜಿದೆ ಹೆಂಗೆ ಗೊತ್ತಿತ್ತು ಅಂಚಂದ್ರೆ ಇಲ್ಲಿ ವಿಶೇಷವಾದ ಕೃಷಿ ಕೊರಪಿನ ಸಂಗತಿದ ಅನ್ಕೊಂಡು ನಮ್ಮ ಜೋಕಲ್ನ ಕಾರ್ಯಕ್ರಮ ಭಾರತದ ಭವಿಷ್ಯದ ಕಾರ್ಯಕ್ರಮ ಐಟ್ಲ ವಿಶೇಷವಾದ ಮಲ್ಲ ಸಂಖ್ಯೆ ಪುಂಜೋಕಲ್ ಉಪನಂಚಿನ ಕಾರ್ಯಕ್ರಮ ಏನು ಖಂಡಿತವಾಗಲ್ಲ ನಮ್ಮ ಜಿಲ್ಲೆದ ವಿಶೇಷತೆ ದಾದಾನ ಪಂಡ ನಮ್ಮ ಜಿಲ್ಲೆಡೆ ಒಟ್ಟು ಸೇರಿಸಾದ ಸಮಾಜ ದುಮ್ಮು ಕೊರಪಿನ ಮಲ್ಲ ಗುಣ ನಮ್ಮ ಹಿರಿಯಕ್ಕೂ ನಮಗೆ ಬಳುವಳಿಯಾದ ಕೊರತೆ ಐನ ಅರವಿಂದ ಪುಂಜರ ಜನರಿಗೆ ದುಮ್ಮುಕನ ಹೋಗಿಲ್ಲ. ನಿಮಗೆಲ್ಲರಿಗೆ ಈಗಿನ ಕಾಲದಲ್ಲಿ ದೊಡ್ಡ ಸಂಗತಿ ಅಲ್ಲ, ಆದರೆ ಒಂದು
125 ಮಂದಿಗೆ ಇವತ್ತು ಸಹ ಅದೊಂದು ಖಂಡಿತವಾಗಿಯೂ ಕಲ್ಪವೃಕ್ಷವೇ ಅವರು ಕೊಡುವಂಥ ದುಡ್ಡು. ಅಂತ ಕುಟುಂಬದ ವರ್ಷ ಬಹುಶಃ ಇದರಲ್ಲಿ ಇರ್ಬೋದು. ಹಾಗಾಗಿ ಇವತ್ತು ಚಿಕ್ಕಪ್ಪನ ಹೆಸರಿನಲ್ಲಿ ಕೊಡಮಾಡುವಂಥ ಈ ಒಂದು ಕೆಲಸ ನಿಜವಾಗಿಯೂ ಶ್ಲಾಘನೀಯವಾದಂಥ ಕೆಲಸ. ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ಜಿಲ್ಲೆ ಪನ್ಪನ ಪಿರಪುದರ್ ದಿಯರೆ ಸರ್ಕಾರಗೂ ಒತ್ತಾಯ ಮಲ್ಪರೆ ತುಳುಪರ ಪೊರಂಬಾಟ ಸಮಿತಿ ಕಟ್ಟದನಂದು ಸಮಿತಿದ ನಾಯಕರು ದಯಾನಂದ ಕತ್ತಲ್ ಸಾರ್ಪಂತೆರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದುಂಬುದ ಗುರುಕಾರ್ಯರು ದಯಾನಂದ ಕತ್ತಲ್ ಸಾರ್ ಕುಡ್ಲಡು ಸುದ್ದಿ ಕೊಟ್ಟಡು ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ಜಿಲ್ಲೆ ಪನ್ಪನ ಪಿರ ಪುದರ್ ದೀಪನ ಬಗೆಟ್ ಸರ್ಕಾರಗೂ ಒತ್ತಾಯ ಮಲ್ಪರೆ ಬೋಡಾದ ಮಂಗಳೂರು ಜಿಲ್ಲೆ ತುಳುಪರ ಹೋರಾಟ ಸಮಿತಿ ಕಟ್ಟದಂಡ ಪಕ್ಷಭೇದ ಇಚ್ಚಂದ ಮಾತಿರ್ಲ ಸೇಡ್ದುಪ್ಪನ ಸಮಿತಿ ಕಟ್ಟದಿತ್ತದ ಪದಾಧಿಕಾರಿಲೆ ನನಾತೆ ಮಲ್ಪಡಾತನಂದು ಪಂಡ್ಯರ. ಸಾರ್ವತ್ರಿಕವಾದ ತುಳುನಾಡಂದು ಇತ್ತದ ದಕ್ಷಿಣ ಕನ್ನಡ, ಉಡುಪು, ಕಾಸರಗೋಡು ಸೇಡ್ದುಪ್ಪುನ ಭೂಮಿಗೆ ರಾಜಕೀಯ ಬೊಕ ಸಾಂಸ್ಕೃತಿಕ ನೆಲೆಕಟ್ಟಡು ಪುದರಿತ್ತಂಡ ಸುಮಾರು 2,000 ವರ್ಷಲಿಡ್ದುಂಬು ತಮಿಳ್ದ ಸಂಗಮ್ ಸಾಹಿತ್ಯ ಆಗ 400 ಪನ್ಪನ ಕಾವ್ಯ ಮಾಲೆದ 13ನೇ ಪದೊಟ್ಟು ತುಳುನಾಡು ಪನ್ಪನ ಪುದರನ ದಿರ್ತು ಪತ್ತಿನವು ನಮ್ಮ ಪ್ರದೇಶದ ಪಿರಾಕದ ದಾಖಲೆ ಅದುಂಡು. ಐಡ್ದು ಬೊಕ್ಕ ಅಳುಪೆರು, ಪಲ್ಲವೇರು, ಹೊಯ್ಸಳರು, ವಿಜಯನಗರ, ಕೆಳದಿ ರಾಜರು, ತುಳು ಇಸೆಯ, ತುಳು ದೇಶ, ತುಳು ರಾಜ್ಯ ಅಂದು ಒಡಿಪು ಸೇಡ್ದುಪ್ಪನ ಜಿಲ್ಲೆಲೇನು ಗುರ್ತ ಮಲ್ತಿದಿನವು ಇತಿಹಾಸದ ಪುಟಕ್ಲೇಡು ತಿರುವಾದುಪ್ಪುನ ದಾಖಲೆ. ವಿಜಯನಗರ ಸಾಮ್ರಾಜ್ಯದ ಕಾಲುಡು ಮಂಗಳೂರು ರಾಜ್ಯ, ಬಾರ್ಕೂರು ರಾಜ್ಯ ಅಂದು ಇತ್ತೆ ಉಪ್ಪುನ ತುಳುನಾಡನ್ನು ಪಾಲ್ ಮಲ್ತದು. ಆಡಳಿತಾತ್ಮಕವಾದ ಇತ್ತದ ದಕ್ಷಿಣ ಕನ್ನಡ ಜಿಲ್ಲೆನ ಮಂಗಳೂರು ರಾಜ್ಯ ಅಂದು ಮಲ್ತಿನವು ಮಂಗಳೂರು ಪನ್ಪಿನ ಪುದರ್ಗುಪ್ಪನ ಐತಿಹಾಸಿಕ ಮಹತ್ವನ ಸಾರುಡು. ಈತೆ ಅತ್ತಂದೆ ಪಿದೆ ದೇಶದ ವಿದ್ವಾಂಸರ ತಂಕ್ಲೆನ ದಾಖಲೆಡು ಮಂಗಳೂರನ್ನು ದಿರ್ತು ಪತ್ತದಿರಂದು ದಯಾನಂದ ಕತ್ತಲ್ ಸಾರ್ ಪಂಡ್ಯರ. ರಕ್ಷಿತ್ ಶಿವರಾಮ್, ಕಿರಣ್ ಕುಮಾರ್ ಕೋಡಿಕಲ್, BA ಮೊಯ್ದೀನ್ ಬಾವ, ಅಕ್ಷಿತ್ ಸುವರ್ಣ, ಕಸ್ತೂರಿ ಪಂಜ, ಪ್ರದೀಪ್ ಸರಿಪಳ್ಳ, ಭರತ್ ಕುಮಾರ್, ಯೋಗೀಶ್ ಶೆಟ್ಟಿ ಜಪ್ಪು ಸುದ್ದಿ ಕೊಟ್ಟಡಿದ್ದೇರ. ನಮ್ಮ ಜಿಲ್ಲೆಯಾಗಿ ಬೆಳೆಯಲು ಬ್ರಾಂಡ್ ಮಂಗಳೂರು ಸಹಕಾರಿ. ಯಾಕಂತೇಳಿದರೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವರು ಅನ್ನೋಂಥ ಹೆಸರು ನಮ್ಮ ಮಂಗಳೂರಿಗಿದೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದ ಜನಕ ಮಂಗಳೂರು ಎನ್ನುವಂಥದ್ದು ಎಲ್ಲರಿಗೆ ಗೊತ್ತಿದೆ. ಮತ್ತು ವಸಾಹತುಶಾಹಿಗಳಾಗಿರುವಂಥ ಬ್ರಿಟಿಷರು, ಪೋರ್ಚುಗೀಸರು ನೀಡಿದಂಥ ಹೆಸರನ್ನು ಅಳಿಸಿ ನಮ್ಮ ಭಾರತೀಯ ಅಂದರೆ ದೇಶೀಯ ಹೆಸರನ್ನು ನೀಡುವಂಥದ್ದು ನಮ್ಮ ಹಕ್ಕೊತ್ತಾಯದ ಕಾರಣ ಆಗಿದೆ. ಈಗಾಗಲೇ ಮಂಗಳೂರು ತಾಲೂಕು ಇರುವುದರಿಂದ ಈ ಹೆಸರನ್ನು ಜಿಲ್ಲೆಗೆ ಇಡುವುದರಿಂದ ಕಾನೂನಾತ್ಮಕವಾಗಿ ತೊಡಗು ಬರುವುದಿಲ್ಲ. ಜಿಲ್ಲೆಯ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮಂಗಳೂರಿನ ಹೆಸರಿನ ಕುರಿತು ತುಂಬ ಒಲವನ್ನು ತೋರಿಸಿರುವುದು ಇದಕ್ಕೆ ಕಾರಣ ಆಗಿರ್ತದೆ. ಒಂದಷ್ಟು ನಾಯಕರುಗಳ ಮುಖೇನ ಮಾಧ್ಯಮದೆದುರು ಜನಮಾನಸಕ್ಕೆ ನಾವು ಭಿನ್ನವಿಸುವುದಿಷ್ಟೇ. ಇದುವರೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹಿಂದೆ ಇತ್ತು. ಆಮೇಲೆ ಅದು ವಿಭಜಿತವಾಗಿ ಉಡುಪಿಗೆ ಆ ಪ್ರಾದೇಶಿಕ ಹೆಸರೇ ಬಂದಿತ್ತು, ಉಡುಪಿ ಜಿಲ್ಲೆ ಅಂತೇಳಿ. ಇಲ್ಲಿ ದಕ್ಷಿಣ ಕನ್ನಡ ಅಂತ ಉಳಿದೋಯ್ತು. ಹಾಗಾಗಬಾರ್ದು. ಇಲ್ಲಿ ಮಂಗಳೂರು ಅನ್ನೋಂಥದ್ದು ಆಗಬೇಕು ಅನ್ನೋಂಥದ್ದು ಎಲ್ಲರ ಇಲ್ಲಿನ ಒಂದು ಮಕ್ಕಳಿಂದ ಹಿಡಿದು ಅಬಾಲ ವೃದ್ಧರವರೆಗೆ ಎಲ್ಲರ ಆಶಯ. ಅದನ್ನು ನಡೆಸಿಕೊಡ್ಬೇಕು ಅನ್ನೋಂಥ ಬೇಡಿಕೆಗಳನ್ನು ಸರ್ಕಾರದ ಎದುರು ಇಡುವುದಕ್ಕೆ ಈ ಪತ್ರಿಕಾಗೋಷ್ಠಿ ನಡೀತಾ ಇದೆ. ದಕ್ಷಿಣ ಕನ್ನಡ ಎನ್ನುವ ಹೆಸರು ಏನನ್ನ ಸೂಚಿಸುತ್ತೆ? ದಕ್ಷಿಣ ಕನ್ನಡ, ನಾವು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಇದ್ದೇವಾ? ಕರ್ನಾಟಕದ ದಕ್ಷಿಣ ಭಾಗ ಯಾವುದು ಅಂತ ಕೇಳಿದ್ರೆ ಅದು ಚಾಮರಾಜನಗರ. ನಾವು ಕರ್ನಾಟಕದ ತುದಿಯ ಪಶ್ಚಿಮ ಭಾಗದಲ್ಲಿ ಇದ್ದೇವೆ. ಈ ಹೆಸರು ನಮ್ಮ ದಿಕ್ಕನ್ನು ಸೂಚಿಸಲ್ಲ. ದಕ್ಷಿಣ ಕನ್ನಡ ಎನ್ನುವ ಹೆಸರು, ಕನ್ನಡ ಇಲ್ಲಿಯ ಎಲ್ಲರೂ ಮಾತಾಡುವ ಭಾಷೆ, ಕನ್ನಡಕ್ಕೆ ಅತ್ಯಂತ ಗೌರವ, ಪ್ರೀತಿ ಎಲ್ಲವನ್ನು ಇಟ್ಕೊಂಡು ಇಲ್ಲಿಯ ಎಲ್ಲರೂ ಕನ್ನಡವನ್ನು ಮಾತಾಡಲ್ಲ. ಈ ಪ್ರಾಂತ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತುಳು ಮಾತಾಡ್ತಾರೆ. ಕೊಂಕಣಿ, ಬ್ಯಾರಿ, ಕೊಡವ, ಮಲಯಾಳಂ, ಕೊರ್ರ ಭಾಷೆ, ಹವ್ಯಕರ ಭಾಷೆ, ಈ ರೀತಿ ಬೇರೆ ಬೇರೆ ಭಾಷೆಗಳನ್ನು ಈ ಭಾಗದಲ್ಲಿ ಮಾತಾಡ್ತಾರೆ. ಆದ್ದರಿಂದ ಆ ಹೆಸರು ಕೂಡ ಇಲ್ಲಿಗೆ ಸೂಕ್ತ ಅಲ್ಲ. ನಮ್ಮ ಭಾಗದ ಸೊಗಡನ್ನು ಸೂಚಿಸುವ ಒಂದು ಹೆಸರಾಗಬೇಕು, ನಮ್ಮ ನಂಬಿಕೆಗಳನ್ನು ಸೂಚಿಸುವ ಒಂದು ಹೆಸರಾಗಬೇಕು, ನಮ್ಮ ಭಾವನೆಗಳನ್ನು ಬೆಸೆಯುವ ಒಂದು ಹೆಸರಾಗಬೇಕು. ಈ ಹೆಸರು ಸೂಕ್ತ ಅನಿಸ್ತು ನಮಗೆ. ಅದಕ್ಕೆ ಇದನ್ನು ನಾವು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೇವೆ. ಕಾಪು ಮೂಜನೆ ಮಾರಿಯಮ್ಮ ದೇವಸ್ಥಾನಗೂ 100 ವರ್ಷ ಆಯ್ನಲೆ ಕೊಡು ಜೀರ್ಣೋದ್ಧಾರ ಹೊಸ ಬೊಳ್ಳಿ ಗದ್ದಿಗೆ ಸಮರ್ಪಣೆ ಮಲ್ಪರೆ ಇದ್ದದು ಆ ಬಗೆಟ್ ಬಿನ್ನೋಯ್ ತನ್ನ ಓಲೆ ಬಿಡುಗಡೆ ಕಾರ್ಯಕ್ರಮ ಅಂಗಾರೆ ನಡೆತಂಡ. ಒಡಿಪು ಜಿಲ್ಲೆ ಕಾಪುದ ಮಹದೋಭಾರ
ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಆಡಳಿತಗೂ ಸೇರಿದುಪ್ಪನ ಮೂಜಿನೆ ಶ್ರೀ ಮಾರಿಯಮ್ಮ ದೇವಸ್ಥಾನ ಕಾಪು ತಾಪನೆ ಆದ 100 ವರ್ಷ ಮುಗಿಯೊಂದುಪ್ಪನಲೆ ಕೊಡು ಜೀರ್ಣೋದ್ಧಾರಗೂ ಸಂಕಲ್ಪ ಮಲ್ದೆರ ಹೊಸ ಬುಳ್ಳಿದ ಗದ್ದಿಗೆ ಸಮರ್ಪಣೆ ಮಲ್ಪರೆ ಉಲ್ಲೇರ ಆಲೆಕೊಡು ಭಿನ್ನಾಯ್ತು ಅನ್ನೋ ಓಲೆ ಬಿಡುಗಡೆ ಕಾರ್ಯಕ್ರಮ ಅಂಗಾರೆ ನಡೆತಂಡ ಕಾಪು ಶಾಸಕರ ಗುರುಮೆ ಸುರೇಶ್ ಶೆಟ್ಟಿ ಕಾರ್ಯಕ್ರಮ ಉದೀಪನ ಮಲ್ತದ ಜೀರ್ಣೋದ್ಧಾರಗೂ ಭಿನ್ನೋಯ್ತು ಅನ್ನೋ ಓಲೆ ಬಿಡುಗಡೆ ಮಲ್ತೆರ ದೇವಸ್ಥಾನದ ತಂತ್ರಿ KP ಶ್ರೀನಿವಾಸ ತಂತ್ರಿ ಮಡುಂಬು ಪರಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರ ಪ್ರಸಾದ್ ಶೆಣೈ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತಿರಿಯರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರ ಮನೋಹರ ಶೆಟ್ಟಿ ಗುರುಕಾರ್ಮೆ ವಹಿಸುತ್ತಿದ್ದಾರೆ. ಶ್ರೀಪೊಸ ಮಾರಿಗುಡಿ ದೇವಸ್ಥಾನದ ಆಡಳಿತ ಮುಕ್ತೇಸರರ ನಡಿಕೆರೆ ರತ್ನಾಕರ ಶೆಟ್ಟಿ ಕಾಪು ಪುರಸಭೆ ಗುರುಕಾರ್ದಿ ಹರಿಣಾಕ್ಷಿ ದೇವಾಡಿಗ JDS ಜಿಲ್ಲಾ ಗುರುಕಾರ್ಯರ ಯೋಗೀಶ್ ಶೆಟ್ಟಿ ಬಾಲಾಜಿ ಮೂಜಿನೆ ಮಾರಿಯಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರ ವೈ ಶಶಿಧರ ಕೆ ಶೆಟ್ಟಿ ಕೊತ್ವಾಲಗುತ್ತು ಬೊಂಬೈ ಸಮಿತಿ ಗುರುಕಾರ್ಯರ ಶಶಿಧರ ಕೆ ಶೆಟ್ಟಿ ನಂಜೆ ಮರ್ಯಾದೆ ಗುರುಕಾರ್ಯರ ಅನಿಲ್ ಬಳ್ಳಾಲ್ ಕಾಪೂಡು ಪ್ರಧಾನ ಕಾರ್ಯಂತರ ಶ್ರೀಕರ ಶೆಟ್ಟಿ ಪ್ರಧಾನ ಸಂಚಾಲಕರ ಅರುಣ್ ಶೆಟ್ಟಿ ಪಾದೂರು ಮರ್ಯಾದೆ ಸಲಹೆಗಾರರ ನಿರ್ಮಲ ಕುಮಾರ್ ಹೆಗ್ಡೆ ಮಾರಿಯಮ್ಮ ದೇವಸ್ಥಾನದ ದರ್ಶನ ಪೂಜಾರಿ ಗಿರೀಶ್ ಮಲ್ಲಬಿನರಾದ ಈ ಪಡ್ತೊಡಿದ್ದಾರೆ. ಸುಮಾರು 1 ಕೋಟಿಗಿಂತಲೂ ಹೆಚ್ಚಿನ ಒಂದು ಹಣ ಇಲ್ಲಿ ವೆಚ್ಚ ಆಗ್ತದೆ. ಹಾಗಾಗಿ ಬಹುಶಃ ಹೇಳ್ತಾರಲ್ಲ, ಮೆಚ್ಚದಿರು ಈ ಭಾಗ್ಯ ಹುಚ್ಚು ಮಾನವ, ವೆಚ್ಚವಾಗುವುದದು ಅರೆಗಳಿಗೊಳಗೆ, ಮುತ್ತು ರತ್ನ ಮಾಣಿಕ್ಯ ನವರತ್ನ ಭಾಗ್ಯ, ಎತ್ತ ನೋಡಿದರತ್ತ ಸಿರಿ ಓಯಂಬಳಿ ಎನ್ನುವಂತೆ ಯಾವುದು ಶಾಶ್ವತ ಅಲ್ಲ ಎನ್ನುವಂಥದ್ದು ಸದಾ ನಮ್ಮ ಕಾಡು ಸತ್ಯ ಆಗಬೇಕಂತೆ. ಆ ನಿಟ್ಟಿನಲ್ಲಿ ಈ ಊರಿನಲ್ಲಿ ಹುಟ್ಟಿದ ಮೇಲೆ, ಈ ನೀರನ್ನು ಕುಡಿದ ಮೇಲೆ ಒಂದಷ್ಟು ಋಣ ನಮಗಿರ್ತದೆ. ಮಾತೃ ಋಣ, ಪಿತೃ ಋಣ, ದೈವ ಋಣ, ಸಮಾಜ ಋಣ ಅಂತೇಳಿ. ಹಾಗಾಗಿ ಆ ಎಲ್ಲ ಕೆಲಸ, ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡ್ತಾ ಮಾಡ್ತಾ ನಾವು ಋಣಮುಕ್ತರಾಗಿ ನಮ್ಮ ಉಸಿರನ್ನು ಚೆಲ್ಲಬೇಕು ಅಂತೇಳಿ ನಮ್ಮ ಶಾಸ್ತ್ರ ಹೇಳ್ತಕ್ಕಂಥ ಮಾತು. ಆ ನಿಟ್ಟಿನಲ್ಲಿ ಇವತ್ತು ಮೊನ್ನೆ ಅಷ್ಟು ಅದ್ಧೂರಿಯಾಗಿ ನಾವು ಎಷ್ಟು ನಮಗೆ ಹೆಮ್ಮೆ ಅಂತ ಹೇಳಿದರೆ, ಹಳೆ ಮಾರಿಗುಡಿ ಆಗುವಾಗ ನಾನು ಯಾರೂ ರಶೀದಿ ತೊಗೊಂಡು ಹೋಗಲಿಲ್ಲ. ಈಗ ಮನೋರಣೆಯಲ್ಲಿದ್ದಾರೆ, ಮುಂಬೈಯಲ್ಲಿ ಅವರ ಸಹೋದರರು ಕೆಲಸ ಮಾಡಿದ್ದಾರೆ. ಇಲ್ಲಿ ವಾಸವ ಶೆಟ್ಟಿ ಒಂದು ಒಳ್ಳೆಯ ತಂಡವನ್ನು ಮಾಡಿ ಎಲ್ಲರೂ ಸೇರಿ ಮಾಡಿದ್ದಾರೆ. ಇಲ್ಲಿ ಯಾವುದೇ ಜಾತಿ ಬರಲಿಲ್ಲ, ಧರ್ಮ ಬರಲಿಲ್ಲ, ಪಕ್ಷ ಬರಲಿಲ್ಲ. ಇಡೀ ಊರು ಒಂದೇ ತಾಯಿ ಮಕ್ಕಳಾಗಿ ಕುಟುಂಬದ ರೀತಿಯಲ್ಲಿ ನಾವೆಲ್ಲ ಸೇರಿ ಒಂದು ಕೆಲಸ ಮಾಡಿಕೊಟ್ಟಿದ್ವಿ. ಅದೇ ಭಾವನೆಯಿಂದ ಇಲ್ಲಿ ಕೂಡ ಏನು ನಾವು ಸಂಕಲ್ಪ ಮಾಡಿದ್ವಿ, ಇಲ್ಲಿ ಕೂಡ ಯಾವುದು ಮೇಲು ಕೀಳು ಭಾವನೆ ನಮ್ಮಲ್ಲಿ ಬರಬಾರ್ದು, ಇಲ್ಲಿ ಪಕ್ಷ ಬರಬಾರ್ದು, ಹಾಗೆ ಇಲ್ಲಿ ಜಾತಿ ಬರಬಾರ್ದು, ಮೇಲು ಕೀಳು ಭಾವ ಕೂಡ ಬರಬಾರ್ದು ಅಂತ. ಆ ನಿಟ್ಟಿನಲ್ಲಿ ಈ ಒಂದು ಕೆಲಸಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಗಿರಿಗಿಟ್ ಗಮ್ಜಾಲ್ ಸರ್ಕಸ್ ಇಂಚ ಸೂಪರ್ ಹಿಟ್ ಸಿನಿಮಾಲೇನು ಕೊಡ್ತಿನ ನಟಿ ನಿರ್ದೇಶಕ ರೂಪೇಶ್ ಶೆಟ್ಟಿ ಇತ್ತೆ ಜೈ ಸಿನಿಮಾನು ಬಿಡುಗಡೆ ಮಲ್ಪರೆ ಉಲ್ಲೇರ. ನಟಿ ನಿರ್ದೇಶಕಿ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿಯರ್ನ ಜೈ ಸಿನಿಮಾನು ಮಾತಿರ್ಲ ಬಾರಿ ಎದುರು ಹೊಂದಿಲ್ಲೇರ. ಗಿರಿಗಿಟ್ ಗಮ್ಜಾಲ್ ಸರ್ಕಸ್ ಸೂಪರ್ ಹಿಟ್ ಸಿನಿಮಾಲ್ ಹಿಡಿದು ಬಕ್ಕೈತೆ ಜೈ ಸಿನಿಮಾ ಬರೆಯರೆ ಅಟ್ಟಣೆ ನಡ್ತೊಂದುಂಡು. ಬಿಗ್ ಬಜೆಟ್ ಸಿನಿಮಾ ಆದುಪ್ಪನ ಜೈ ಸಿನಿಮಾ ಬಿಡುಗಡೆಯಪ್ಪ ಅಂದು ಘೋಷಣೆ ಮಲ್ದೇರ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬಿಡುಗಡೆದ ತಾರೀಖು ಘೋಷಣೆ ಮಲ್ತದೇರ. ನವೆಂಬರ್ 14 ತುಳುಬಕ ಕನ್ನಡ ಭಾಷೆಲಿಡು ಸಿನಿಮಾ ಬಿಡುಗಡೆ ಆಯ್ರುಂಡು. ಈ ಸಿನಿಮಾಡು ರೂಪೇಶ್ ಶೆಟ್ಟಿ ನಟೆ ಆದಿತ್ತದ ನಿರ್ದೇಶನದ ಜವಾಬ್ದಾರಿ ಇಲ್ಲದೆ ತೊಂದೇರ. ಅದ್ವಿತಿ ಶೆಟ್ಟಿ ನಾಯಕಿ ಆದುಲ್ಲೇರ. ಬಾಲಿವುಡ್ ನಟೆ ಸುನಿಲ್ ಶೆಟ್ಟಿ ಈ ಸಿನಿಮಾ ಹೊಡಿತದ ಕರಾವಳಿ ಚಿತ್ರರಂಗಗೂ ಪಜ್ಜದೀತೆರ. ಅರೆನ ಒಟ್ಟುಗು ದೇವದಾಸ್ ಕಾಪಿಕಾಡ್, ರಾಜ್ ದೀಪಕ್ ಶೆಟ್ಟಿ, ನವೀನ್ ಡಿ ಪಟೇಲ್, ಅರವಿಂದ್ ಬೋಳರ್, ಭೋಜರಾಜ ವಾಮಂಜೂರು ಮುಕುಲ್ ಮಹತ ಸಿನಿಮಾಡುಲ್ಲೇರ. ಕತೆ ಪಾತ್ರಕತೆ ಪ್ರಸನ್ನ ಶೆಟ್ಟಿ ಬೈಲೂರು ಬರೆದಿತ್ತದ. ವಿನುತಾ ಕೆ ಮರೋಡು, ಲಾಯ್ ವೆಲೆಂಟಿನ್ ಸಾಲ್ದಾನ ಸಂಗೀತೊಡುಲ್ಲೇರ. RS ಸಿನಿಮಾಸ್, ಶೂಲಿನ್ ಫಿಲಮ್ಸ್, ಮುಗ್ರೋಡಿ ಪ್ರೊಡಕ್ಷನ್ ಗುರ್ತಮ್ಮರುಡು ಈ ಸಿನಿಮಾ ತಯಾರಾತಂಡು. ಚಾತುರ್ಮಾಸ್ಯ ವೃತ್ತದ 4 ತಿಂಗೊಲ್ದ ಏಕಾದಶಿದ ರಾತ್ರಿ ಸ್ವಾಮೀಜಿಯರು ಹರಿವಾಣ ನೃತ್ಯ ಸೇವೆ ನಡಪಾವನ ಕ್ರಮ ಉಂಡು. ಅಂಚಾದು ಒಡಿಪು ಶ್ರೀಕೃಷ್ಣ ಮಠದ ಪುತ್ತಿಗೆ ಪರ್ಯಾಯ ಸ್ವಾಮೀಜಿಯರ್ಬ ಕಾರಿನ ಶಿಷ್ಯೆ ಏಕಾದಶಿದ ರಾತ್ರಿ ಹರಿವಾಣ ನಲಿಕೆ ಸೇವೆ ನಡಪಾಯಿರ. ಸುರುತ ಏಕಾದಶಿರ್ದ ಕಾರ್ತಿಕ ಶುದ್ಧ ಏಕಾದಶಿ ಮಠ ಚಾತುರ್ಮಾಸದ 4 ತಿಂಗೊಲ್ದ ಪ್ರತಿಯೊಂದು ಏಕಾದಶಿದಾನಿ ಸ್ವಾಮೀಜಿಯರ ಹರಿವಾಣ ನೃತ್ಯ ಸೇವೆ ನಡಪಾವನ ಕ್ರಮ ಉಂಡು. ಒಡಿಪು ಶ್ರೀಕೃಷ್ಣ ಮಠಟು ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಬೊಕ್ಕ ಶಿಷ್ಯೆ ಶ್ರೀ ಸುಶೀಂದ್ರ ತೀರ್ಥ ಸ್ವಾಮೀಜಿ ಏಕಾದಶಿದಾನಿ ರಾತ್ರಿ ಪೂಜೆರ್ದ ಬೊಕ್ಕ ಹರಿವಾಣ ಸೇವೆ ನಡಪಾಯಿರ. ಪೂಜೆರ್ದು ಬೊಕ್ಕ ಗುಂಡದ ಎದುರು ಚಂದ್ರಶಾಲೆಡು ಸ್ವಾಮೀಜಿ ಕುಲ್ಲದುಪ್ಪನಗ ಸೂರ್ಯವಾದ್ಯ ಇಂಚಿತ್ತಿ 4 ಬಗೆತ ವಾದ್ಯ ಸಾಧನೆನ ಕಲಾವಿದರು ಬಾಡ್ಸಾಯಿರ. ಐಡ್ದು ಬೊಕ್ಕ ಸಂಕೀರ್ತನೆ ನಡತಂಡ. ಪುರಾಣ ಪನ್ಪನಕ್ಲು ಗುರ್ತುಗು ತಕ್ಕ
ಪುರಾಣ ಪ್ರವಚನ ಮಲ್ಪುವೆರ. ತೀರ್ಥ ಮಂಟಪದೆದುರು ಬತ್ತದ ಸ್ವಾಮೀಜಿ ಮಂಗಳಾರತಿ ಮಲ್ಪುವೆರ. ಭಾಗವತರು ಡಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಇಂಚ ಪದಪನೊಂದು ಪನಗ ದೇವರಿಗೆ ಸಮರ್ಪಣೆ ಮಲ್ತಿನ ತುಳಸಿ ಬೊಕ್ಕ ಪೂನು ಹರಿವಾಣೊಡ್ದಿದ್ದು ಹರಿವಾಣನು ತರೆಟು ತುಂಬುದು ಸ್ವಾಮೀಜಿ ಸರಳವಾದ ನಲಿಪುವೆರ. ಏಕಾದಶಿದ ದಿನ ಶುದ್ಧ ಉಪಾಸುಡಿತದ ರಾತ್ರಿ ಪೂಜೆ ಆಯ್ಬಕ್ಕ ಪಾಂಡುರಂಗಿನೇ ಈ ಲೋಕಗೂ ಮುಖ್ಯಸ್ಥೆಂದು ಅನುಸಂಧಾನ ಮಲ್ತದ ಸಾರನವು ಪದತತಿರಲು. ರಾತ್ರಿ ಪುರಾಣ ಪ್ರವಚನ ಸಂಕೀರ್ತನೆ ನರ್ತನೊಡ್ದು ಜಾಗರ ಉಪ್ಪೊಡೊಂದು ಪನ್ಪನ ಗುರ್ತಾಡ್ತೊಡು ಈ ಆಚರಣೆ ಚಾಲಗ ಬೈದಂಡ. ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪಾಳಿ ಕೂತ ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪಾಳಿ ಕೂತ. ಭ್ರಾಮರಿ ಯಕ್ಷಮಿತ್ರರು ಕುಡ್ಲ ಟ್ರಸ್ಟ್ದ ನಿಲಿಟ್ಟು 8ನೇ ವರ್ಷದ ಯಕ್ಷ ವೈಭವ ನಡಪರೈತದ ಐತೆ ಲೆಪ್ಪೋಲೆ ಬಿಡುಗಡೆ ಮಲ್ದೇರ. ಬ್ರಾಹ್ಮರಿ ಯಕ್ಷಮಿತ್ರರು ಕುಡ್ಲ ಟ್ರಸ್ಟ್ದ ನಿಲಿಟ್ಟು 8ನೇ ವರ್ಷದ ಯಕ್ಷ ವೈಭವ ನಡಪರೈತದ ಐತ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ಕುಡ್ಲದ ವುಡ್ಲ್ಯಾಂಡ್ಸ್ ಹೋಟೆಲ್ ನಡೆತಂಡ. ದುಂಬುದ ಮೇಯರ್ ದಿವಾಕರ ಪಾಂಡೇಶ್ವರ ತುಡಾರ್ ಬುಲ್ಪ ಪತ್ತಾದ ಕಾರ್ಯಕ್ರಮ ಉದಿಪನ ಮಲ್ತದ ಲೆಪ್ಪೋಲೆ ಬಿಡುಗಡೆ ಮಲ್ತೇರ. ದಿವಾಕರ ಪಾಂಡೇಶ್ವರ ಪಾರ್ಟಿರ್ದ ಕಾರ್ಯಕ್ರಮಕ್ಕೂ ಎಟಿಪ್ ವೈಗ್ಯರ ಬ್ರಾಹ್ಮರಿ ಯಕ್ಷಮಿತ್ರರು ಟ್ರಸ್ಟ್ದ ಸತೀಶ್ ಮಂಜೇಶ್ವರ, ವಿನಯ ಕೃಷ್ಣ ಕುರ್ನಾಡ್, ರವಿಶಂಕರ ಭಟ್ ಈ ಪೊರ್ತಡಿತ್ತರ. ವರ್ಷದಿಂದ ರಾತ್ರಿ ಇಡೀ ಯಕ್ಷಗಾನ ನಡೆಸಿದವರಿದ್ದಾರೆ. ಅದರೊಂದಿಗೆ ನೀವು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಬ್ರಾಹ್ಮರಿ ಈ ಟ್ರಸ್ಟ್ನವರು ಈ ಯಕ್ಷಗಾನ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡುವ ರೀತಿಯಿಂದ ಅವರಿಗೆ ಒಂದು ಪುರಸ್ಕಾರವನ್ನು ಕೊಡ್ತಾ ಇದ್ದೀರಿ. ಈಗಾಗಲೇ ಇವರು ಹೇಳಿದಾಗೆ ಯಕ್ಷಗಾನದಲ್ಲಿ ತೆರೆಮರೆಯಲ್ಲಿ ಕೆಲಸ ಮಾಡುವವರನ್ನು ಯಾರೂ ಗುರುತಿಸುವುದಿಲ್ಲ. ಆದರೂ ನೀವು ಅವರನ್ನು ಗುರುತಿಸಿ ಅವರಿಗೆ ಒಂದು ಒಳ್ಳೆಯ ಸನ್ಮಾನ ಮಾಡ್ತಾ ಇದ್ದೀರಿ. ಇದಕ್ಕಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈಗ ನೀವು ಖಾಲಿ ಇಷ್ಟು ಮಿತ್ರರು ಸೇರಿ ಸಮಾನ ಮನಸ್ಕ ಮಿತ್ರರು ಸೇರಿ ಇದ್ದರೆ ಅಷ್ಟೊಂದು ಇದಾಗುವುದಿಲ್ಲ. ಎಲ್ಲರೂ ಸೇರಿ ಇದಕ್ಕೆ ಎಲ್ಲರ ಸಹಕಾರ ಬೇಕು. ನನ್ನಿಂದ ಆಗುವ ಸಹಕಾರ ನಾನು ಸದಾ ನಿಮ್ಮೊಂದಿಗಿದ್ದೇನೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನಿಲಿಟ್ಟು ಕಟೀಲು ಸರಸ್ವತಿ ಸದನುಡು 21ನೇ ವರ್ಷದ 7 ದಿನದ ಕಟೀಲು ತಾಳಮದ್ದಲೆ ಸಪ್ತಾಹ ಪಾಂಡವಾನಂ ಧನಂಜಯ ನಡ್ತೊಂದುಂಡು. 2ನೇ ದಿನ ಅಂಗಾರೆ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ ಬೊಕ ಸತೀಶ್ ಶೆಟ್ಟಿ ಬೋಂದಿಲ್ ಭಾಗವತಿಕೆಡು ಪ್ರೊಫೆಸರ್ MA ಹೆಗ್ಡೆ ಬರೆತಿನ ಕಾಂಡವ ವನದಹನ ಪ್ರಸಂಗದ ಕೂಟ ಮೂಡ್ದು ಬರ್ತಂಡ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನಿಲಿಟ್ಟು ಕಟೀಲು ಸರಸ್ವತಿ ಸದನುಡು 21ನೇ ವರ್ಷದ 7 ದಿನದ ಕಟೀಲು ತಾಳಮದ್ದಲೆ ಸಪ್ತಾಹ ಪಾಂಡವಾನಂ ಧನಂಜಯ ಸೋಮವಾರ ಶುರುವಾದಿತ್ತದು. 2ನೇ ದಿನದ ಕೂಟೋಡು ಅಂಗಾರೆ ಬಯ್ಯಗ ಕಟೀಲ್ ಶ್ರೀ ಕಮಲಾದೇವಿ ಪ್ರಸಾದ ಸರಣ್ಯರ ಕಲಾವಿದರಿಗೆ ಕಟೀಲ್ ಶ್ರೀ ದುರ್ಗನ ಶೇಷ ವಸ್ತ್ರ ಪಾಡ್ದು ಬೊಕ್ಕ ಕಟೀಲ್ದ ಯಕ್ಷಪತ್ರಿಕೆ ಕೊಡ್ದು ಎದ್ಕೊಂಡ್ಯಾರ. 2ನೇ ದಿನ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ ಬೊಕ್ಕ ಸತೀಶ್ ಶೆಟ್ಟಿ ಬೋಂದೇಲ್ ಭಾಗವತಿಕೆಡ ಪ್ರೊಫೆಸರ್ MA ಹೆಗ್ಡೆ ಬರೆತಿನ ಕಾಂಡವ ವನದಹನ ಪ್ರಸಂಗದ ಕೂಟ ಮುಡ್ದು ಬತ್ತಂಡ. ನಿಚ್ಚಲ ಬಯ್ಯಗ 4 ಗಂಟೆಗೆ ತಾಳೆಮದ್ದಲೆ ಸಪ್ತಾಹ ಶುರುವಾಪಂಡು. 3 ದಿನ ಬುಧವಾರ ಸಂಕಯ್ಯ ಭಾಗವತರ್ನ ಸತ್ವ ಪರೀಕ್ಷೆ ಪ್ರಸಂಗದ ಕೂಟ ನಡ್ತೊಂದುಂಡು. 4ನೇ ದಿನ ಗುರುವಾರ ದೇವಿದಾಸ ಬೊಕ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿ ಬರೆತಿನ ಗೀತೋಪದೇಶ ಸರಶಯ್ಯ ಪ್ರಸಂಗದ ಕೂಟ ಅಟ್ಟಣೆ ಮಲ್ದೇರ. ಕಲ್ಪಕ್ಕೆ 14 ಮನ್ವಂತರಗಳು. ಆ ಮನ್ವಂತರಗಳಿಗೆ ಪ್ರತಿಯೊಬ್ಬ ದೇವೇಂದ್ರ ಪುರುಹುತ ನಾಮಕನಾದಂತಹ ಒಬ್ಬ ದೇವೇಂದ್ರ ಲೋಕದಲ್ಲಿ ಎಲ್ಲರನ್ನು ಕಾಯುವುದಕ್ಕೆ ಹೊಣೆಯುಳ್ಳವ ಅಂತ 3 ಮೂರ್ತಿಗಳಿಂದ ಅಪ್ಪಣೆ. ಇವತ್ತಿನ ಸಭೆಯಲ್ಲಿ ಎಲ್ಲರನ್ನೂ ನೋಡುತ್ತಾ ಇದ್ದಂತೆ ಒಬ್ಬ ಏನಿಲ್ಲ ಅಂತ ನಾನು ಆಲೋಚನೆ ಮಾಡಿ ಯಾಕೆ ಅಂತ ಚಿಂತನೆ ಮಾಡುವ ಹೊತ್ತಿನಲ್ಲಿ ಹೊರಗಡೆಯಿಂದ ಬರ್ತಾ ಅಗ್ನಿ ದೇವರಾಜ, ನಿನ್ನ ಗುರ್ತವೇ ಸಿಕ್ಕುವುದಿಲ್ಲಲ್ಲ ಪುಣ್ಯಾತ್ಮ, ಯಾಕೋ ಹೀಗಾದಿ? ಓಹೋ, ಪ್ರಾಯ ಸಂಧವನಂತೆ ಬಳಲು ತಲಾಯ ಸಂಬಡುತ್ತೈತೆ
ಇಡಗಿನೆತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು